सर्वरो शेषश्चय्यावरहं ब्रह्माण्डं परमञ्जनं सर्वमाहस्य प्रभो सेवकाः सत्रैलोक्यकुटुम्बपालपरागुर्याद्धरिन्मङ्गलं ब्रह्मा वाय गिरीशयेशगरुडादेवेन्द्रकामो गुरुः चन्द्रार्को वर्णानो नित्येश विघ्नेश्वरो ना सत्यो जगदमर्तिकणयदा पर्जन्यमित्रादयः शस्त्रीकाः सभङ्गमावृतनं कुर्वन्तु नो मङ्गलं विश्वामित्रपराशरो वियोगस्थपुनस्थकृतं श्रीमानत्वपरीतमस्तवरः रक्तपशुत्वैजनाः माण्डव्यो गौतमवृद्ध्वाजादयस्तावदाः श्रीमद्विष्टपदाम्बुजयगहणाः कुर्वन्तु नो मङ्गलं गङ्गा सिन्धु सरस्वती च मना गोदावरी नर्मदा कृष्णा भीमवती च मृगसरयो श्रीगण्डकी गोमतीं कावेरी कपिला प्रयागनदा नेत्रावती इत्यादयो नद्यः श्रीहरिपादमङ्कजपवा कुर्वन्तु नो मङ्गलम् आदित्यादिनवग्रहाः शपकराः मेषादिहोराशयो नक्षत्रास्योगाशदेवताद्गणाहम् आसाद्दारतवः तदेव दिवसा सञ्जातारत्रयः सर्वे स्थावरजङ्गमाः भद्रं कुर्वन्तु नो मङ्गलम् मङ्गलं भगवान् विष्णुः मङ्गलं मधूदनः मङ्गलं देवकी पुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते सर्वमङ्गलदातारो पार्वती परमेश्वरो गणेशस्कन्दसंयुक्तो वन्दे वाञ्छितसिद्धये अभीप्सारित्यर्थं पूरितः ईश्वरेरभिः सर्वविघ्नच्यते तस्मै गणाधिपतये नमः तदेव लग्नं सुजनं तदेवाधाराबलं चन्द्रबलं तदेव विद्याबलं दैवबलं तदेव लक्ष्मीपतये तेङ्गं स्मरामि शरण्ये त्र्यम्बके गौरी नारायणी नमोस्तुते हरे देवी नारायणी समाश्रिताय श्रीरामप्रभु सर्वाभागा भगवते दयाकारं वस्त्रद्वयोस्तुते
मम वसतु नारायण वंदे वाञ्छितसिद्धये मनकानां सुखं सुन्दरगणं सुनादौ च दादाब्जो रमां नारायणस्तु नारदम ब्रह्मलक्षणं अयोग्यः पुरुषो नास्ति योजकः तत्र दुर्लभः ಹಿರಿಯರು ನಾಲ್ಕು ವಚನ ಪ್ರತಿಯೊಂದು ಇನ್ನೊಂದು ರೀತಿ ಯೋಗ್ಯತೆ ಇನ್ನು ಬಾಯಡೆಲ್ಲ ಐತೊಂದು ಯೋಗ್ಯತೆ ಕಂಡ ಆ ಯೋಗ್ಯತೆ ಮಾತ್ರ ಇತ್ತಲ್ಲ ಆಗಲೆಗೆ ಯೋಜನೆ ಮಲ್ಕೊಂಡು ಅಂಚನು ಯೋಗ್ಯತೆ ಮಾತಾಡಲ್ಲ ಒಪ್ಪಿಸಿ ಯೋಜನೆ ಮಲ್ಕೊಂಡು ಕೆಲವೇ ವ್ಯಕ್ತಿಗಳಿಗೆ ಆಯಿತು ಸಂಯೋಜನದ ಚೈತನ್ಯ ವಿಶೇಷವಾದ ದೇವರ ಕುರಿತು ಅಂಚ ಆ ರೀತಿ ಇನಿ ಈತ ಪೂರ ಸಾಮಾನನ್ನು ಒಟ್ಟಿ ಮಾಡ್ಕೊಡೋದು ನಾನು ಭಾರಿ ಬಂದ ಕೆಲಸ ಕಿಂಜ ಅಂಗಡಿ ಒಂಥ ಸಾಮಾನು ಕೊಂಡು ನಾನು ನಂಗೆ ಭಾರಿ ಕಷ್ಟ ನಮ್ಮ ಇಲ್ಲಡೆ ಕೊಂಡ ಅಂಚ ಪೂರ ಸಾಮಾನು ಒಟ್ಟಿಗೆ ಸೇರ್ಸಾವಣ ಅಂಚನು ಆ ಒಂದು ಎಡ್ಡೆ ಸೂಪರ್ ಮಾರ್ಕೆಟನ್ನು ಇನಿ ಸಮಾಜಕ್ಕೂ ನಮ್ಮ ಶಾಲೆಯವರು ಕೊಡ್ತೇವೆ ಅಂಚಿನ ಆ ಶಕ್ತಿ ದೇವರಾರೆ ಕೊರನೆದ್ದಾವರ ಇಂಚಿನ ಕಾರ್ಯ ಹೊಂದೇವೆ ಅವ್ರನ್ನ ನನ್ನೆಲ್ಲ ಯೋಜನೆ ಉಂಟಿಗೆ ದಾದ ಮಣ್ಣು ದಾಂಡ ಬೇತ ಕಡೆ ಟಮ್ಮಲ್ ಕೊಡಂತ ಅಂಚಿನ ಒಂಜತ್ತು ರಡ್ಡತ್ತೆ ಯಾವಲ್ಲ ಇನಿ ದೀಪಾವಳಿದ ಆರಂಭದ 2ನೇ ದಿನ ದೀಪಾವಳಿ ಆರಂಭ ಬುಡಾನೆ ಆದನ್ನು ಅಮಾವಾಸ್ಯೆ ಆಗಿತ್ತಂಡಲ್ಲ ಈ ಕೋಡೆ ಪಾಠ್ಯ ತಿಥಿ ಇನಿ ಬಿದಿಗೆ ತಿಥಿ ನನ್ನ ಚಂದ್ರೆ ಬೆಳಗೊಂದು ಓಪೆ ದಾಬಂಡ ಪ್ರತಿ ಆ ಎಂಚ ಚಂದ್ರೆ ಬೆಳಗುವೇನ ಅಂಚನೆ ಈ ಒಂಜಿ ಸಂಸ್ಥೆ ದಿನೇ ಬೆಳಗದು ಪೂರ್ಣ ಚಂದ್ರ ಮಸ್ತ್ ಕಡೆಟ್ ನೆತ್ತ ಶಾಖೆ ಆದ ಅಂಚಿನ ಒಂಜಿ ಐತ ಇಂಚಿನ ಸಂಪತ್ತುಂಡು ಸಮಾಜಗಾದ ಧರ್ಮ ಕಾರ್ಯಗೂ ವಿನಿಯೋಗಾಪನ ಸೌಭಾಗ್ಯನಾಗಲಿ ಯಾರಿಗೆ ಕೊರಡು ನನ್ನಾತ ಮಾದ ಗರು ಹಿರಿಯರನ್ನಾಗಲಿ ಫುಲ್ಲು ತೂರ್ಣಲ ಆ ಸದ್ಬುದ್ಧಿ ಸಚ್ಚಿಂತನೆ ಪೂರ ಕೊರ್ದು ನಮ್ಮ ದೇಶಕ್ಕೆ ಕೂಡ ಅದು ದುಡಿಪುಡಂತನೋ ಒಂಜಿ ಸನ್ಮನಸ್ಸದ ಆರೆಗೆ ಕೊರದು ಕಟೀಲ್ ದೇವರೇ ಮೊಡಾನಕ್ಕ ಆಯುರ ಆರೋಗ್ಯೇಶ್ವರ್ಯ ಅಭಿವೃದ್ಧಿನ ಕೊರದು ಎಡ್ಡೆ ಸಂಪಾದನೆ ಕೊರದು ಮಾತ ವಿಷಯನ ಕಾಪಾಡು ಬಂದು ಕಟೀಲಮ್ಮನ ಪ್ರಾರ್ಥನೆ ಮಾಡ್ತಂದು ಎಲ್ಲ ಪಾತ್ರೆಯನ್ನು ಜಗದಂಬಾರ್ಪಣ ಮಸ್ತು ಈ ಪರಿಸರಕ್ಕೂ ಇಂಚಿನ ಸೂಪರ್ ಮಾರ್ಕೆಟ್ ಓಡಿತದೆ ನನ್ನ ಸುಮಾರು ಯೋಜನೆಗಳು ಅಂಚ ಕಡೆಯಿಂದ ಹೆಸರುಡೇದು ಮನೋದ ಅದು ಬರ್ತದೆ ಇದನ್ನು ಉದ್ಘಾಟನೆ ಮಾಡ್ತಾರೆ ಒಂದು ಸೂರ್ಯಚಂದ್ರ ಪುನೀಟ್ನ ಉತ್ತಮ ಮಟ್ಟದ ಬೆಳೆಗಳು ಬಂದ ದೇವರು ಜಿಲ್ಲೆ ಅವರ ಗ್ರಾಮೀಣ ಪ್ರದೇಶವೇನಂತೆ ಈ ಮಡಂಚಾರು ಸುಂಗರಗಟ್ಟೆ ಒಗ್ಗ ಬೆಳ್ತಂಗಡಿ ನಡುಟು ಸೂಪರ್ ಮಾರ್ಕೆಟ್ ಹೋಲೈತಿ ಬಹುಶಃ ಗ್ರಾಮೀಣ ಪ್ರದೇಶದ ಒಂಜಿ ಜನಕ್ಕೊಂದು ಆಸೆ ಕಡಿಮೆ ದರಕ್ಕೆ ತಿಕ್ಕೊಡೋದು ಅವು ಓಲ್ ತಿಕ್ಕೊಡ್ಬಂಡ ಸೂಪರ್ ಮಾರ್ಕೆಟ್ ಮಾತ್ರ ಸಾಧ್ಯ ಆ ಕಾಸು ಬಾಕಿದ ನೆಟ್ಟು ಅಂಚಿತ್ತ ಒಂದು ಸೂಪರ್ ಮಾರ್ಕೆಟ್ ಮಡಂತೆರಡು ಪ್ರಾರಂಭ ಅಂತ
ಕಾರ್ತಿಕ್ ಸಾಧನೆ ಅಂತೇಳಿ ಅಕ್ಕನ ಕುಟುಂಬಸ್ಥರಿಗೆ ಪೂಜ್ಯ ಸ್ವಾಮೀಜಿನ ಆಶೀರ್ವಾದ ದಯವಿಟ್ಟು ಕಡೆಯಿಂದ ಪೇನು ದಯವಿಟ್ಟು ಯಶಸ್ವಿ ಖಂಡಿತ ಸಂಜೆ ಅಂಚಿನ ಕಡೆಯಿಂದ ಹಸಿನೆಲ್ಲ ಪಂಡಿತ ವಿದ್ಯಾ ಫಾದರಿಂದ ಪಂಡಿತ ತಂದೆ ചന്ദ്രന ആദർശം എട്ട വ്യക്തി ഒരു എട്ട വ്യക്തി ആവുന്നതാണ് അയാളുടെ ചല പോലെ ಆ ಛಲ ಕಾರ್ತಿಕ್ ಸಾಲಿಂದ ಪ್ರವೀಣ್ ಕೂಡ ಹಾಕನ ಕುಟುಂಬಸ್ಥರು ಇಟ್ಟಿಟ್ಟ ಬಹುಶಃ ಇದಕ್ಕೆ ಸಾಧ್ಯನೇ ಇತ್ತು ಬಡ ಕುಟುಂಬ ನಮಗೆ ಕಾರ್ತಿಕ್ ಸಾಲಿ ಆ ಛಲ ಇಟ್ಟಿಟ್ಟು ಬಹುಶಃ ಎಡ್ಡ ವ್ಯಕ್ತಿ ಆದ ಸಾಧ್ಯ ಉಂಟು ಆ ಛಲ ನಾತು ಇಪ್ಪಡು ಮಾತಾಡ್ಕೊಂಡು ಮಾತ ಏನು ನನ್ನ ಪ್ರಾರ್ಥನೆ ಇದ್ದೆ ಹಳ್ಳಿದ ಜನಕ್ಕೂ ಬರ್ತದೆ ಯೋಜನೆ ಭೇಟಿ ಕೊರಲಿ ಸಾಮಾನು ಕಡಿಮೆ ಪೂರ ಸುತ್ತದೆ ಆಡವರ ನಲ್ಪದ ರಿಕ್ಷಾ ಕೊಡು ಹಿಡಿಯೋರ ನಲ್ಪದ ಕಾರು ಕೊಡು ದಾಳಿ ಮೂರು ಬತ್ತಂದ ಪೂರ ಪೂರ ಉಂಟು ಅಂಚೆ ವ್ಯವಸ್ಥೆ ಇತ್ತು ಬಹುಶಃ ಮಡಂತೆರಡು ಎಡ್ಡಿ ಸೂಪರ್ ಮಾರ್ಕೆಟ್ ದಿಗ್ಲರ ಭೇಟಿ ಕೊರಲೆ ಮಾತಾಡೋದು ಕೊಟ್ಟು ಬುಕ್ಕ ನಿರಂತರ ಅದು ಬರಲೇ ಮಾತಾಡ್ಕೊಂಡು ನನ್ನ ದಯವಿಟ್ಟು ಭಕ್ತನಾಗಿ ಬೆಳೆದ ಪುಣ್ಯ ಆಶ್ಚರ್ಯ ಹೆಸರನ್ನೇ ಅವರ ಸೌಂದರ್ಯ ರಮೇಶ್ ಭಾರಿ ಆತ್ಮೀಯರು ಅವರ ನಮ್ಮ ಕುಟುಂಬ ಆರಾಧಕರು ಅಂತೀನಿ ಕಟ್ಟಡ ಹೆಂಗೆ ಗೊತ್ತಿದ್ದಿ ಇಷ್ಟು ಲೆನ್ಸ್ ಬಿಂಟು ಮಾತ ಸಹಕಾರ ಕನ್ನಡ ಕಾರ್ತಿಕ್ ಸೆಕೆಂಡ್ರೆ ಒಂದು ಮಾರ್ಕೆಟ್ ಬರಾಂಡಿ ಇದಕ್ಕೋಸ್ಕರ ಮಾತಾಡಿಲ್ಲ ಎರಡೇ ಮಾಡ್ತಾರೆ ಕಾರ್ತಿಕ್ ಸೆಕೆಂಡ್ರೆ ಕುಟುಂಬದಲ್ಲಿ ಮಾತಾಡಿಲ್ಲ ಕೊನೆ ಸಸದೆ ಕೋಶ ಈ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕಾರ್ತಿಕ್ ಸೆಕೆಂಡ್ರೆ ಸತ್ತದು ಎನ್ನ ಪತ್ರ ಜೈ ಹಿಂದ್ ಜೈ ಭಾರತ್. ಭಾರಿ ಸೌಮ್ಯ ಕೂಡ ಭಾರಿ ಜನ ಎಡ್ಡೆ ಮಾಡಿ ಭಾರಿ ಏನಿಲ್ಲ ಬಂದು ಇದೆ ಅದು ನಿಖರ ಕಾರ್ಯಕ್ರಮ ನಿರ್ವಹಣೆ